ಅವರು ಫಸ್ಟ್ ಒಂದು 4-5 ದಿವಸ ನಮಗೆ ಅವ್ರ ಜೊತೆ ಸೆಟ್ ಆಗೋದಿದ್ದಾಯಿತು. ಆಮೇಲೆ ತುಂಬ ಖುಷಿಯಾಗಿ ಅವರು ಅಷ್ಟೇ ಚಿನ್ನ ಅಂತೇಳೆಲ್ಲ ಕರೆಯೋರು. ನಮ್ಗಂದರೆ ಎಸ್ಪೆಷಲಿ ಮಂಗಳೂರವ್ರು ಅಂದರೆ ತುಂಬ ಇಷ್ಟ ಅವ್ರಿಗೆ. ನನ್ನನ್ನಂತೂ ಅವರು ತುಳುಲೇ ಕರೆಯೋದು, ನಾನು ಹೆಂಚಿನ ಮಾರೆ ಅಂತೇಳಿ ಹಿಂಗೆ ಕರೆಯೋರು. ಅವರು ಒಂದೊಂದು ಹಗ್ ಮಾಡೋರು. ತುಂಬ ಅದು ಇವಾಗಲೂ ಅಷ್ಟೇ, ಅದು ಅದೇ ಪ್ರೀತಿ ಇಟ್ಕೊಂಡಿದ್ದಾರೆ ಅವರು. ಹಾಗೆ ಶೂಟಿಂಗ್ ನಡೀತಿರ್ಬೇಕು. ಒಂದು ದಿವಸ ಮಾತ್ರ ಇದೊಂದು ಇನ್ಸಿಡೆಂಟ್, ಅದು ಹೇಳ್ಬೋದೋ ಗೊತ್ತಿಲ್ಲ, ಅವ್ರು ಶ್ರೀಧರ್ ಸರ್ ಪರ್ಮಿಷನ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ನಿಜ ನಡೆದಿರೋದು ಇದು. ಏನಂದರೆ ಶೂಟಿಂಗ್ ಅವತ್ತು ಸಾಂಗ್ ಶೂಟಿಂಗ್ ಹರ್ಷ ಮಾಸ್ಟರ್ ಇದ್ದಾರೆ, ಒಂದು ಅಭಿಮಾನ್ ಸ್ಟುಡಿಯೋಲಿ ಶೂಟಿಂಗು. ಆಶೀಶ್ ವಿದ್ಯಾರ್ಥಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಅವ್ರಿಗೆ ಏನಂದರೆ 11 ಗಂಟೆ ಫ್ಲೈಟ್ ಇತ್ತು, 11 ಗಂಟೆಗೆ ಅವರು ಹೋಗಬೇಕಾಗಿತ್ತು. ನಾವೇನು ಮಾಡಿದ್ವಿ, ಯೂಶ್ವಲಿ ನಾವು ಎಲ್ಲ ಆರ್ಟಿಸ್ಟಿಗೂ ನಾನಾಗಲಿ ಶಶಿ ಸರ್ ಆಗಲಿ ಡೇಟ್ ಹೇಳೋದು ಆರ್ಟಿಸ್ಟ್ಗಳಿಗೆಲ್ಲ, ಸರ್ ನಾಳೆ ಹಿಂಗಿದೆ ಹಿಂಗೆ ಅಂತ ಹೇಳೋದು ಎಲ್ಲರಿಗೂ. ನಾವು ಪ್ರತಿಯೊಬ್ಬರೂ ಅದರಲ್ಲಿ ಅಷ್ಟು ದುಡ್ಡು ಆರ್ಟಿಸ್ಟ್. ಬಟ್ ದರ್ಶನ್ ಸರ್ಗೆ ನಾವಂತೂ ಯಾರೂ ಡೇಟ್ ಹೇಳ್ತಾ ಇರಲಿಲ್ಲ, ಅಂದರೆ ಡೇಟ್ ಆಗಲಿ ಟೈಮಿಂಗ್ಸ್ ಆಗಲಿ ಹೇಳ್ತಾ ಇರಲಿಲ್ಲ. ಶ್ರೀಧರ್ ಸರ್ ಹೇಳೋರು, ಇಲ್ಲಾಂದರೆ ನಮ್ಮ ಕ್ಯಾಮ್ರಾಮನ್ ಸರ್ ಹೇಳೋರು, ಅವರೇ ಹೇಳಿ ಇದು ಮಾಡೋರು. ಇದು ಏನಾಗಿತ್ತಂದರೆ ಅವತ್ತು ಸಾಂಗ್ ಶೂಟಿಂಗು ಇವ್ರಿಗೆ ಆಶೀಶ್ ವಿದ್ಯಾರ್ಥಿ 11 ಗಂಟೆ ಹೊರಡೋರು, ಫ್ಲೈಟ್ ಇದೆ ಅಂತೇಳಿ ಬೇಗ ಕರೆಸಿದ್ವಿ ಅವ್ರನ್ನ. ಬೇಗ ಕರೆಸಿ 8 ಗಂಟೆಗೆ ಕರೆಸಿ ಅವ್ರದ್ದೆಲ್ಲ ಶೂಟಿಂಗ್ ಪೋರ್ಷನ್ ಕೆಲವು ಶಾರ್ಟ್ಸ್ ಎಲ್ಲ ತಗೊಂಡು ಕಳಿಸೋದಿತ್ತು. ಅದರಿಂದ ಅಲ್ಲಿ ದರ್ಶನ್ ಸರ್ ಜೊತೆ ಸುಜನ್ ಲೋಕೇಶ್ ಸರ್ ಇದ್ದಾರೆ, ಆಮೇಲೆ ಇನ್ನೊಂದು 4-5 ಹುಡುಗರಿಗೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ದಾರೆ, ಎಲ್ಲರೂ ಆ ಸಾಂಗಲ್ಲಿ ಇರ್ತಾರೆ ಅವರು. ಸರಿ, ಇಲ್ಲೇನಾಯಿತು, ಆವತ್ತು ದರ್ಶನ್ ಸರು 9:30ಗೆ ಬಂದುಬಿಟ್ರು. 9:30 ಬಂದರು. ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಸೃಜನ್ ಲೋಕೇಶ್ ಸರ್ಗೆ ಮತ್ತು ಬೇರೆ ಫ್ರೆಂಡ್ಸ್ಗಳಿಗೆಲ್ಲ ನಾವು 11 ಗಂಟೆ ಬನ್ನಿ ಅಂತ ಹೇಳಿದ್ವಿ ನಾವು. ದರ್ಶನ್ ಸರ್ ಮಾತ್ರ 9:30 ಬಂದುಬಿಟ್ರು. ಇವ್ರು ಕ್ಯಾಮ್ರಾಮನ್ ಸರ್ ನಮ್ಮ ಹತ್ರ ಕೇಳಿದ್ರು, ಏನಮ್ಮ ಹೇಳಿಲ್ಲ ಅಂತ. ಸರ್ ನಂಗೆ ಗೊತ್ತಿಲ್ಲ ಸರ್, ನಾವು ಹೇಳಿಲ್ಲ ಅಲ್ಲ. ಶ್ರೀಧರ್ ಸರ್ ಅವರು ಹೇಳಿದ್ರು, ಹೌದು ಹೇಳಿಲ್ಲ ಅವ್ರಿಗೆ 11 ಗಂಟೆಗೆ ಅಂತ. ಇಲ್ಲ ಅಂದು. ಸರಿ ಅಂತೇಳಿ ಆಮೇಲೆ ಏನು ಮಾಡಿದ್ರು, ಎಲ್ಲ ಇದಾಗ್ಬಿಟ್ಟು ಹೇಳಿದ್ರು, ಹೇಳು ಮೇಕಪ್ ಏನಾಗೋದು ಬೇಡ ಅಂತ ಹೇಳು, ತಿಂಡಿ ತಿನ್ನಲಿ, ಆಮೇಲೆ ನಾವು ಹೇಳ್ತೀವಿ ಮೇಕಪ್ಪಿಗೆ, ಆಗ ಅವ್ರನ್ನ ಇದು ಮಾಡು ಕರೀರಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಾವು ಇದು ಮಾಡಿದ್ವಿ. ಬಂದ್ರಲ್ಲಿ ಕ್ಯಾರವನಲ್ಲಿದ್ದರು. ನಾನು ಹೇಳಿದೆ, ಸರ್ ಇದು ಮೇಕಪ್ ಈಗ ಬೇಡ, ಒಂದು ಹಾಫ್ ಆನ್ ಅವರು ತಿಂಡಿ ತಿಂದು ರಿಲ್ಯಾಕ್ಸ್ ಆಗಿ ಆಮೇಲೆ ನಾವು ಹೇಳ್ತೀನಿ ಅಂತಂದೆ. ಹೌದಾ ಚಿನ್ನ, ಆಯ್ತು ಚಿನ್ನ, ಓಕೆ ಚಿನ್ನ ಅಂದು. ಏನಿಲ್ಲ ಇದು ಮಾಡಿದ್ರು, ಓಕೆ ಚಿನ್ನ ಅಂತಂದು. ಅದಾದಮೇಲೆ ಏನಾಯಿತು, ಇದೆಲ್ಲ ಆಯಿತು, ತಿಂಡಿ ಎಲ್ಲ ಆಯಿತು. ನಾನು ಹೇಳಿದೆ ಸರ್ಗೆ, ಆಯಿತು ಒಪ್ಕೊಂಡ್ರು ಅಂತ ಹೇಳಿದೆ, ಓಕೆ ಅಂದೆ. ಆಮೇಲೆ ಇವರೆಲ್ಲ 11 ಗಂಟೆ ಬಂದ್ರಲ್ಲ, ಸೃಜನ್ ಆಗಲಿ ಆ ಫ್ರೆಂಡ್ಸ್ ಎಲ್ಲ, ಅವಾಗ ಅವ್ರಿಗೆ ದರ್ಶನ್ ಸರ್ಗೆ ಕೋಪ ಅಂತು. ಅವ್ರಿಗೆಲ್ಲ ಹೇಳಿದ್ದಾರೆ, ನಂಗೆ ಟೈಮಿಂಗ್ಸ್ ಹೇಳಿಲ್ಲಲ್ಲ ಅಂತ ಅವ್ರಿಗೆ ಕೋಪ ಅಂತು. ಒಂದಾದ್ಮೇಲೆ ಆಮೇಲೆ ನಾನು ಹೇಳಿದೆ ಇನ್ನೊಂದು ಸರಿ ಅವ್ರಿಗೆ, ಸರ್ ಮೇಕಪ್ ಹಾಕಿ ರೆಡಿಯಾಗಿ ಹೇಳು ಅಂತೇಳಿ ಕಳಿಸಿದ್ರು. ಅವಾಗ ನಾನು ಹೋದಾಗ ಅವ್ರ ರಿಯಾಕ್ಷನ್ ಚೇಂಜ್ ಆಗಿತ್ತು. ಸರ್ ರೆಡಿ ಆಗಿಬಿಡಿ ಅಂತೇಳಿ. ಹೌದಾ, ಒಂದು ಲುಕ್ ಕೊಟ್ಟರು, ಅದು ಒಂದು ಲುಕ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಅದು ಈಗಲೂ ಹಾಕ್ಕೊಡ್ತಾರೆ ಲುಕ್ಕು, ಆ ಲುಕ್ ಕೊಟ್ಟಿಂಗಂದು. ಹೌದಾ, ಆಯ್ತಮ್ಮ, ಆಯ್ತು ಚಿನ್ನ ಅಂತಂದರು. ಸರಿ ಅಂತೇಳಿ ಹೋಗಿ ಆದಮೇಲೆ ಹೋದರು, ಸಿಟ್ಟಲ್ಲಿದ್ದರು. ಶಾರ್ಟ್ ಎಲ್ಲ ರೆಡಿಯಾಗಿ 12:15 ಅವ್ರದ್ದು ಶಾರ್ಟ್ ರೆಡಿ ಆಯಿತು. ಕರೆಸಿದೆ ನಾನು, ಅವ್ರು ಮೇಕಪ್ ಆಗಿ 1 ಅವರ್ ಕಾದ್ರು. ಹಂಗೂ 12:30 ಇಲ್ಲಿ ಶಾರ್ಟಿಗೆ ಬಂದರು ಅವರು. ಬಂದವರೇ ಕ್ಯಾಮ್ರಾ ಕೈ ಮುಗಿದು ಶಾರ್ಟ್ ರೆಡಿ ಅಂತ ಹೇಳಿದಾಗ 3 ಗಂಟೆವರೆಗೆ ಇರ್ತೀನಿ ನಾನು. 3 ಗಂಟೆ ಮೇಲೆ 1 ನಿಮಿಷ ಇರಲ್ಲ, ಅದೇನು ತೆಗಿತೀರೋ ತೆಗೆದುಬಿಡಿ, ನಾಳೆ ನಾನು ಶೂಟಿಂಗ್ ಬರಲ್ಲ ಅಂತಂದರು. ಇವರು ಆ್ಯಕ್ಚುಲಿ ನಾಳೆ ಒಂದು ದಿವಸ ಇತ್ತು ಲಾಸ್ಟ್, ಇವತ್ತು 2ನೇ ದಿನ, ನಾಳೆ ಲಾಸ್ಟ್ ದಿವಸ. ಇವರು ಹಂಗಂದ್ರಲ್ಲ ಅಂತ, ನಾಳೆ ಬರಲ್ಲ, ಅದೇನಿದೆ ನಂದು ಇವತ್ತೇ 3 ಗಂಟೆ ತನಕ ಟೈಮ್ ಕೊಡ್ತೀನಿ, 3 ಗಂಟೆಯಲ್ಲಿ ಮುಗಿಸಿ ಅಂತಂದು. ಎಲ್ರಿಗೂ ಭಯ ಆಗುತ್ತೆ ಏನು ಅಂತ ಹೇಳಲ್ಲ. ಅದಕ್ಕೆ ಕ್ಯಾಮ್ರಾಮನ್ ಸರ್ ಹೇಳಿದೆ, ಇಲ್ಲ ನೋಡೋಣ ಆಮೇಲೆ ಅಡ್ಜಸ್ಟ್ ಮಾಡೋಣ, ರಿಕ್ವೆಸ್ಟ್ ಮಾಡೋಣ, ಇರ್ತಾರೆ, ಸಾರಿ ಕೇಳೋಣ, ಹಿಂಗೆ ಅಂತೇಳಿ ಅಂದರು. ಸರಿ ಅಂತೇಳಿ ಅದು ಆಯಿತು. ಅದು ಶಾರ್ಟ್ ಮುಗಿಸಿ ಊಟಕ್ಕೆ ಹೋದರು. ಊಟಕ್ಕೆ ಹೋಗಿ ಮತ್ತೆ 2 ಗಂಟೆ ಬಂದು ಗೋಪಿ ಅಂತ ಇದ್ರು ಅವರು ಅಸಿಸ್ಟೆಂಟ್ ಮೇಕಪ್ಪನು. ಗೋಪಿ 3 ಗಂಟೆ ಆದರೂ ಹೇಳೋ ಕರೆಕ್ಟಾಗಿ ಅಂತಂದರು. ಸರಿ ಸರ್ ಅಂದು. ಆಮೇಲೆ ಆಯಿತು, 2:15 ಆಯಿತು, 3 ಗಂಟೆ ಆಯಿತು. 3 ಗಂಟೆ ಆದಾಗ ಓಕೆ ಸರ್ ಮಾಸ್ಟ್ರೆ ಬರ್ತೀನಿ, ಮಾಸ್ಟ್ರೆ ಕ್ಯಾಮ್ರಾ ಕೆ ಬರ್ತೀನಿ ಅಂತೇಳಿ ಅಂದರು. ಹೊರಟ್ರು. ಸರ್ ಏನು ಸರ್, ಮಾಸ್ಟ್ರು ಹಿಂಗೆ ನೋಡ್ತಿದ್ದಾರೆ ಮುಖ, ಹೇಳಮ್ಮ ಚೂರು ಡೈರೆಕ್ಟ್ರಲ್ಲಿ ಹೇಳಮ್ಮ ಅಂದರು. ಶ್ರೀಧರ್ ಸರ್ ಅಲ್ಲಿ ಯಾವುದು ಫೋನ್ ಬಂದಿತ್ತು, ಫೋನಲ್ಲಿದ್ದರು. ಸೀದಾ ಕಾರ್ ಹತ್ಕೊಂಡು ಹೊರಟೋದ್ರು ದರ್ಶನ್ ಸರ್. ಇವರು ಶ್ರೀಧರ್ ಸರು ಶಾಕ್ ಆಯ್ತು, ಏನು ಅಂತೇಳಿ. ಆಮೇಲೆ ಹಿಂಗೆ ಅಂತೇಳಿ ಏನು ಮಾಡೋದು, ಮತ್ತು ಅವಳು ಡ್ಯಾನ್ಸರ್ ಇದ್ದರು, ಅವ್ರದ್ದೊಂದಷ್ಟು ಪೋರ್ಷನ್ ಎಲ್ಲ ತೆಗೆದುಬಿಟ್ಟು ಮತ್ತೆ ನೈಟು ದರ್ಶನ್ ಸರ್ ಮನೆಗೆ ಹೋಗಿ
ಹೋಗಿ ಸಾರಿ ಅಂತೆಲ್ಲ ಕೇಳಿ ಪ್ರೊಡ್ಯೂಸರು ಡೈರೆಕ್ಟ್ರೆಲ್ಲ ಹೋಗಿ ಹಿಂಗಾಯ್ತು ಅಂತೆಲ್ಲ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬಂದು ಬೆಳಿಗ್ಗೆ ಬಂದಾಗ ಫುಲ್ ಮುಖಲ್ಲ ಕೆಂಪಾಗಿತ್ತು. ನಮ್ಮನ್ನೆಲ್ಲ ನೋಡಿದ್ರೆ ಆಮೇಲೆ ಒಂದು 2 ಶಾಟ್ ಆಯಿತು. 2 ಶಾಟ್ ಆದಮೇಲೆ ಒಂದು ಸೈಡಲ್ಲಿ ಕೂತಾಗ ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗಿ ಸಾರಿ ಕೇಳಿದೆ, ಸರ್ ಹಿಂಗೆ ಸಾರಿ ಇನ್ಮೇಲೆ ಹಿಂಗೆ ಆಗಲ್ಲ. ನಾವು ಆ್ಯಕ್ಚುಲಿ ಯಾರಿಗೂ ಡೇಟ್ ಹೇಳಿ ನಮ್ಮ ಬೇರೆ ಆರ್ಟಿಸ್ಟಿಗೆಲ್ಲ ನಾವೇ ಹೇಳೋ ಡೇಟು, ಬಟ್ ನಿಮ್ಗೆ ಗೊತ್ತಲ್ಲ ನಾನು ನಿಮ್ಮ ಹತ್ರ ಏನು ಇದು ಮಾಡಲ್ಲ. ಹಂಗಲ್ಲ ಚಿನ್ನ, ಅದೆಲ್ಲ ನೀವು ಫಾಲೋಅಪ್ ಮಾಡಬೇಕು, ನೀವು ಎಲ್ರಿಗೂ ಹೇಳಿ ನಮ್ಮನ್ನೆಲ್ಲ ಓಕೆ ಅವ್ರು ಹೇಳಿದಾರಿಲ್ವ ಅಂತ ತಿಳ್ಕೊಂಡು ನೀವು ಇದು ಮಾಡಬೇಕು ನೀವು ಹಂಗೆ ಅಂತಂದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.